ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹಾಗೂ ಬಂಟ್ವಾಳ ತಾಲೂಕಿನ ವಿಟ್ಲ ಕಸಬಾ ಗ್ರಾಮದಲ್ಲಿ 5.48 ಸರ್ಕಾರಿ ಭೂಮಿ ವಕ್ಫ್ ಹೆಸರಿಗೆ ಪಹಣಿಯಾಗಿದೆ. ಇದು 2000ನೇ ಇಸವಿಯಲ್ಲಿ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ನೋಂದಣಿಯಾದ ಜಾಗವಾಗಿದ್ದು, ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ವಾದ ವಿವಾದದ ಬಳಿಕ 2018ರಲ್ಲಿ ಪಹಣಿಯಲ್ಲಿ ವಕ್ಫ್ ಹೆಸರನ್ನು ನಮೂದಿಸಲಾಗಿದೆ. 2016ರಲ್ಲಿ ವಕ್ಫ್ ವಶಕ್ಕೆ ಭೂಮಿಯನ್ನು ನೀಡಿರುವ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿದೆ. ಅದರಡಿಯಲ್ಲಿ ವಿಟ್ಲ ಜುಮ್ಮಾ ಮಸೀದಿಯ ಹೆಸರಿನಲ್ಲಿ 2018ರಲ್ಲಿ ಪಹಣಿಯಾದ ಈ ಜಾಗದ ಬಗ್ಗೆ ಈಗ ತಕರಾರು ಕೇಳಿ ಬಂದಿದೆ. ಈ ಬಗ್ಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸರ್ಕಾರಿ ಜಮೀನನ್ನು ವಕ್ಫ್ ಹೆಸರಿಗೆ ವರ್ಗಾಯಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಾಗ್ತಾ ಇರುವ ವಿವಾದ ಭುಗಿಲೆದ್ದಿದೆ. ಆದರೆ ಇದು ಇಂದು ನಿನ್ನೆಯ ಕಥೆಯಲ್ಲದೆ ಹಿಂದಿನಿಂದಲೂ ಗುಟ್ಟಾಗಿ ಈ ರೀತಿ ಸರ್ಕಾರಿ ಭೂಮಿಯನ್ನೇ ವಕ್ಫ್ಗೆ ನೀಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ. ವಿಟ್ಲ ಕಸಬದಲ್ಲಿ ಸರ್ವೆ ನಂಬರ್ 436ರಲ್ಲಿ 11ರಲ್ಲಿ ಯಾವ ವಕ್ಫ್ ಕಾಯ್ದೆ ಮುಖಾಂತರ ಆದೇಶದ ಅನ್ವಯ ಕಾಲಮ್ ನಂಬರ್ 11ರಲ್ಲಿ ಜುಮ್ಮಾ ಮಸೀದಿ ಅಧ್ಯಕ್ಷರು ವಿಟ್ಲ ಅನ್ನುವಂಥ ಹೆಸರು ಬಳಕೆಯಾಗಿದೆ. ಯಾವ ಕಾಯ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ವಿವಾದ ಆಗಿ ಜನರ ನಿದ್ದೆಗೆಡಿಸಿದೆ ಮತ್ತು ರೈತರ ನೆಮ್ಮದಿಯನ್ನು ಹಾಳು ಮಾಡಿರುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಕಾಲಿರಿಸಿದೆ. ಆ ಮುಖಾಂತರ ಒಂದಷ್ಟು ವಿವಾದಗಳು ಆಗುವಂಥ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರ ಈಗಾಗಲೇ ಏನೇನು ನೋಟಿಸ್ ಕೊಟ್ಟಿದೆ ಅದರ ಬಗ್ಗೆ ನಾವು ನೋಟಿಸ್ ಹಿಂಪಡಿತೆ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅನ್ನೋದು ಒತ್ತಾಯವನ್ನು ನಾವೆಲ್ಲರೂ ಮಾಡಿದ್ದೇವೆ ಮತ್ತು ಬಿಜೆಪಿ ಮಾಡಿದೆ. ಆದ್ದರಿಂದ ಇವತ್ತು ಆಗಿರುವಂಥ ಈ ಪ್ರಮಾದ ಏನು 5 ಎಕರೆ 48 ಸೆಂಟ್ಸ್ 5 ಎಕರೆ 48 ಸೆಂಟ್ಸ್ ಅವರ ಹೆಸರಲ್ಲಿ 11ರಲ್ಲಿ ಅವರಿಗೆ ಆದೇಶ ಆಗಿರುವಂಥದ್ದು ಮತ್ತು ಅದಕ್ಕೆ ಕಾದಿರಿಸುವಂಥ ವ್ಯವಸ್ಥೆಗಳಾಗಿದ್ದರೆ ಅದನ್ನು ಪ್ರಶ್ನೆ ಮಾಡುವಂಥ ವ್ಯವಸ್ಥೆಗಳಾಗಬೇಕು. ಯಾಕಂತ ಹೇಳಿದರೆ ಸರ್ಕಾರಿ ಭೂಮಿ ಕಬಳಿಕೆ ಆಗುವಂಥ ವ್ಯವಸ್ಥೆಯನ್ನು ವಕ್ಫ್ ಮುಖಾಂತರ ಮಾಡುವಂಥ ಕೆಲಸವನ್ನು ಇಲ್ಲಿಯ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಿರೋದು. ಆದ್ದರಿಂದ ತಕ್ಷಣ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಮತ್ತು ಇಲ್ಲಿನ ರೈತರು ಮತ್ತು ಸಾರ್ವಜನಿಕರು ತಕ್ಷಣದಿಂದ ತಮ್ಮ RTCಯನ್ನು ನೋಡ್ಕೊಳ್ಬೇಕು.